ಸುಮ್ಮನೆ ಕೂತ್ಕೊಳ್ಳಿ. ಅಲ್ಲ ಅಧ್ಯಕ್ಷ, ನೀವು ಸುಮ್ಮನೆ ಕೂತ್ಕೊಳ್ಳಿ. ಅಲ್ಲಿ ಮುಖ್ಯಮಂತ್ರಿ ಪ್ರತಿಪಕ್ಷ ಮಾತಾಡಿದ್ದಾರೆ. ಈಗ ಇಲ್ಲಿ ಪೌರುಷಲ್ಲ, ಪ್ರಭುತ್ವ ತೋರಿಸಿ. ಸಭಾಧ್ಯಕ್ಷರೇ, ನೀವು ಕೂತ್ಕೊಳ್ಳಿ. ಇವತ್ತು ಮಹಾರಾಷ್ಟ್ರದಿಂದ ಈಗಾಗಲೇ ನೋಡಿ, ಈಗಾಗಲೇ ಇದರ ಸಂಸತ್ತಿನಲ್ಲಿ ಇವತ್ತು ನಡೆದಂತ ಘಟನೆ ಅತ್ಯಂತ ಗಂಭೀರವಾದ ಮತ್ತು ನಮ್ಗೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಕೊಡುವಂತ ಘಟನೆ ಇವತ್ತಾಗಿ. ಕೂತ್ಕೊಳ್ಳಿಲ್ಲ, ಕೂತ್ಕೊಳ್ಳಿ. ಈಗ ನೀವು ಅಲ್ಲಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಈಗ ಅಲ್ಲಿ ಕೆಳಗೆ ಹಾರಿದವ್ರ ಸಮಸ್ಯೆ ಇಲ್ಲ, ನಮ್ಮ ಅದಕ್ಕಿಂತ ದೊಡ್ಡ ಸಮಸ್ಯೆ. ಕೂತ್ಕೊಳ್ಳಿ ಮೇಲೆ, ನೀವು ಕೂತ್ಕೊಳ್ಳಿ ಸಾಕು. ಇಲ್ಲಿ ಯಾರು ಕೂಡ ಯಾರನ್ನು ಮಾತಾಡಿ ಮೆಚ್ಚಿಸುವಂತ ಅಗತ್ಯ ಇಲ್ಲ. ಇಲ್ಲಿ ಯಾರನ್ನು ಕೂಡ ಮೆಚ್ಚಿಸ್ಲಿಕ್ಕೆ ಇಲ್ಲಿ ಮಾತಾಡಬೇಡಿ. ಅಗತ್ಯ ಬಿದ್ದ ವಿಚಾರ ಮಾತಾಡಿ. ಬಹಳಷ್ಟು ಬಿಲ್ಗಳು ಪಾಸ್ ಆಗಬೇಕು, ಅಲ್ಲಿ ವಿಧಾನ ಪರಿಷತ್ ಹೋಗಿ ಮತ್ತೆ ಇಲ್ಲಿ ರಿಟರ್ನ್ ಬರಬೇಕು, ಜನರಿಗೆ ಪ್ರಯೋಜನ ಆಗಬೇಕು. ಇದನ್ನೆಲ್ಲ ಆಲೋಚನೆ ಮಾಡಿ ಶಾಸಕರಾಗಿ ಆಲೋಚನೆ ಮಾಡುವ ಬದಲು ಯಾವುದೋ ಒಂದು ವಿಚಾರ ಇಟ್ಟುಕೊಂಡು ಇಲ್ಲಿ ಸಮಯ ಯಾಕೆ ವ್ಯರ್ಥ ಮಾಡ್ತೀರಿ? ನಿಮ್ಗೆ ಅಲ್ಲಿ ಹೊರಗೆ ಹೋಗಿ ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಎಷ್ಟು ಟೈಮ್ ಇದೆ, ಏನ್ ಬೇಕಾದ್ರೂ ಇದೆ. ಇಲ್ಲಿ ನಿಮ್ಗೆ ಅಸೆಂಬ್ಲಿ ನಡೆಯುವುದು ಇನ್ನು 3 ದಿವಸ ಮಾತ್ರ. ಶುಕ್ರವಾರ ನಂತರ ಅಸೆಂಬ್ಲಿ ಇಲ್ಲ. ಆದ ಕಾರಣ ನಾನು ಹೇಳ್ದು ಕೇಳಿ. ಈಗ ಸಂಸತ್ತಲ್ಲಿ ನಡೆದಂತ ಘಟನೆ ಅತ್ಯಂತ ಗಂಭೀರವಾದದ್ದು ಮತ್ತು ನಮ್ಗೆ ಎಚ್ಚರಿಕೆ ಕೊಡುವಂಥದ್ದು ಮತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಖಂಡನೆ ಮಾಡುವ ಘಟನೆ ಇವತ್ತು ಆಗಿದೆ. ಇಡೀ ನಾವು ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರು, ಸನ್ಮಿತ್ರರು, ಇಡೀ ಸರ್ಕಾರ ಮತ್ತು ಪ್ರತಿಪಕ್ಷಗಳು ಸೇರಿಕೊಂಡು ಇಡೀ ರಾಜ್ಯದ ಜನತೆ ಪರವಾಗಿ ನಾವು ಈ ಘಟನೆ ತೀವ್ರವಾಗಿ ನಾವು ಇವತ್ತು ಖಂಡಿಸ್ತೇವೆ. ಅದರ ಬಗ್ಗೆ ತನಿಖೆ ಮಾಡಿ ಯಾರ್ಯಾರು ಏನಿದ್ದಾರೆ ಯಾವುದಂತ ನೋಡಿಕೊಂಡು ಎಲ್ಲರಿಗೂ ಕೂಡ ಕಠಿಣವಾದ ಶಿಕ್ಷೆ ಮಾತ್ರ ಅಲ್ಲ, ಬೇರೆಯವರಿಗೆ ಈ ರೀತಿ ಮಾಡಲಿಕ್ಕೆ ಒಂದು ಡೆಟರೆಂಟ್ ರೀತಿಯಲ್ಲಿ ಒಂದು ಪನಿಷ್ಮೆಂಟ್ ಆಗುವಂತ ಕೆಲಸವನ್ನು ಕೇಂದ್ರ ಸರ್ಕಾರದ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಮಧ್ಯೆ ಚರ್ಚೆ ಆಗುವ ಆಡಳಿತ ಪಕ್ಷದ ಪ್ರತಿ ಚರ್ಚೆ ಆಗುವ ಸಂದರ್ಭದಲ್ಲಿ ನಾನೀಗ ಯಾವುದೊಂದು ಬಹುಶಃ ಪ್ರತಿಪಕ್ಷದಿಂದ ಬಂದಂತ ಯಾವುದೇ ಮಾತುಗಳಿರಲಿ, ಬಹುಶಃ ನಮ್ಮ ಮಂತ್ರಿಗಳ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಮಂತ್ರಿಗಳ ಮೇಲೆ ಅಥವಾ ಇಲ್ಲಿಂದ ಏನದು ಅಸಂಸದೀಯ ಮತ್ತು ಇಲ್ಲದಂತ ವಿಚಾರ ತಕ್ಷಣ ಕಡತದಿಂದ ತೆಗೆಸಬೇಕಂತ ನಾನು ಇಲ್ಲಿ ಸೂಚಿಸ್ತೇನೆ. ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಿ, ಶಾಸಕ ಮಿತ್ರರು, ನಾವು ಬರೀ ಅಲ್ಲಿ ಬಗ್ಗೆ ಆಲೋಚನೆ ಮಾಡೋದಲ್ಲ. ನಾವು ಶಾಸಕರು, ನಾವು ಇಲ್ಲಿ ರಾಜ್ಯದಲ್ಲಿ ಏನ್ ಮಾಡ್ತೇವೆ ನಾವು ನನ್ನನ್ನು ಸೇರಿಸಿಕೊಂಡು ನಾವು ಬಂದವರಿಗೆ ಕಣ್ಣು ಮುಚ್ಚಿ ಪಾಸ್ ಕೊಡ್ತೇವೆ ಕರುಣೆ ಮತ್ತು ಮಾನವೀಯತೆ ಮೇಲೆ. ನಮಗನ್ನು ಪರಿಚಯ ಉಂಟಾ ಪರಿಚಯ ಇಲ್ಲ ಅಂತ ನಾವು ನೋಡಿದ್ ನನ್ನನ್ನು ಸೇರಿಸಿ, ನಾನು ನಿಮ್ಮನ್ನಲ್ಲಿ ಸೇರಿದ್ದು, ನನ್ನನ್ನು ಸೇರಿಸಿ ನಮಗೆ ಬಂದ ತಕ್ಷಣ ನಮ್ಗೇನೋ ಕರುಣೆ ಬರುವುದು, ಆಯ್ತಾ ಬಂದು ನೋಡಿ ಅಂತಲ್ಲಿ, ಅಥವಾ ಒಂದು ಮಾನವೀಯತೆ ಮೇಲೆ ಕೊಡುವುದು. ಯಾರ್ಯಾರು ಬರ್ತಾರಂತ ಬಗ್ಗೆ ನೀವು ಪಾಸ್ ಕೊಡೋ ಮುಂಚೆ ಬಹಳ ಸ್ಟ್ರಿಕ್ಟ್. ಯಾಕೆಂದ್ರೆ ಸಂಸತ್ನಲ್ಲಿ ಒಂದು ಪಾಸ್ ತಗೊಂಡು ಒಳಗೆ ಹೋಗ್ಲಿ ಬಹಳ ಕಷ್ಟ ಇದೆ. ಅಂತ ಜಾಗ ಆಗುದಾದ್ರೆ ಇಲ್ಲಿ ನಾವು ಬಹಳ ಸಲೀಸಾಗಿ ಎಲ್ಲರಿಗೂ ಕೂಡ ಕೇಳಿದರೆ ಕಣ್ಣು ಮುಚ್ಚಿ ಪಾಸ್ ಕೊಡ್ತೇವೆ. ದಯವಿಟ್ಟು ನೀವು ಶಾಸಕರು ಪ್ರತಿಯೊಬ್ಬರು ನಿಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಿ. ಆಧಾರದ ಯಾರು ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸರಿಯಾದ ಆಧಾರ್ ಕಾರ್ಡ್, ಅವನ ಪರಿಚಯ ಮತ್ತು ಅವನ ವಿಚಾರ ನಿಮಗೆ ನಿಖರವಾಗಿ ತಿಳಿಯದೆ ಯಾರಿಗೂ ಕೂಡ ಪಾಸ್ ಕೊಡ್ಲಿಕ್ಕೆ ನೀವು ಹೋಗಬೇಡಿ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ. ಎರಡನೇದು, ನಮ್ಮ ಸಮಸ್ಯೆಯನ್ನು ನನ್ನನ್ನು ಕೂಡ ಸೇರಿಸಿಕೊಂಡು ಶಾಸಕ ನಮ್ಮ ಕಾರ್ಯ ನಾವು ಬರ್ತೇವೆ, 5 ಜನ ಕೂತ್ಕೊಳಿಸುವುದು. ನಾವು ಒಳಗೆ ಬಂದ ನಂತರ ನಮ್ಮ ಡ್ರೈವರ್ಗಳು ಕಾರ್ ತಗೊಂಡು ಮತ್ತೆ ಹೊರಗೆ ಯಾರು ನಿಂತಿದ್ದಾರೆ ಇದು ಟ್ರಿಪ್ ಹೊಡೆಯುವುದು 4-5 ಜನ. ಒಬ್ಬೊಬ್ಬ ಶಾಸಕರು 5-10 ಜನ ತಂದ್ರೆ ಇಲ್ಲಿ 2,500 ಜನ ಆಯ್ತದೆ ಒಳಗಡೆ. ಯಾರಂತ ಆಗ್ತದೆ? ಪೊಲೀಸ್ನವರು ಮಾತಾಡಿದ ತಕ್ಷಣ ಎಮ್ಎಲ್ಎಗಳ PA ಪವರ್ ಜಾಸ್ತಿ, ಪೊಲೀಸ್ ಜೊತೆ ಸ್ಟಾಫ್ ಜೊತೆ ಮಾತಾಡೋದು. ಅವ್ರೇನ್ ಮಾಡ್ಬೇಕಾಗ್ತದೆ? PA ಏನಾದ್ರು ಪೊಲೀಸ್ನವರು ಮಾರ್ಷಲ್ ಬೈದ್ರೆ MLA ಹೋಗಿ ಅವರ ವಿರುದ್ಧ ಯುದ್ಧ ನಿಲ್ಲಿಕ್ಕೆ ಆಯ್ತು, ನಮಗೆ ಸರಿ ಇಲ್ಲ ಅಂತ ಹೇಳಿಕೊಂಡು. ಸೊ ಈಗ ನಾವು ನಮ್ಮ ಜವಾಬ್ದಾರಿ ಏನಿದೆ, ಶಾಸಕರು ನಮ್ಮ ವಿಧಾನಸಭೆ ಮತ್ತು ನಮ್ಮ ವಿಧಾನ ಮಂಡಲವನ್ನು ನಾನು ಸುರಕ್ಷಿತವಾಗಿಡಲು ಏನ್ ನಾವು ಜವಾಬ್ದಾರಿ ಇದೆ ಅದರ ಬಗ್ಗೆ ನೀವು ಇಲ್ಲಿ ಆಲೋಚನೆ ಆತ್ಮಾವಲೋಕನ ಮಾಡಿಕೊಂಡು ವ್ಯವಸ್ಥೆ ಇವತ್ತು ಮಾಡಿ. ಅದಕ್ಕೆ ನಾನು ಈಗಾಗಲೇ ನಮ್ಮ ಇಂಟೆಲಿಜೆನ್ಸ್ ಅಧಿಕಾರಿಗಳನ್ನು, SP ಅನ್ನು, ಕಮಿಷನರ್, DC ಮತ್ತು ಬಹುಶಃ ನಮ್ಮ ಮಾರ್ಷಲ್ ಕರೆದು ನನಗೆ ಚರ್ಚೆ ಮಾಡಿದ್ದೇನೆ. ಗೃಹ ಸಚಿವತ್ತು ಕೂಡ ಚರ್ಚೆ ಮಾಡಿದ್ದೇವೆ. ನಾವು ಹೇಳಿದ್ದೇವೆ ಸ್ವಲ್ಪ ಪಾಸಿನ ಬಗ್ಗೆ ಮತ್ತು ಬರುವಂಥ ವಸ್ತುಗಳ ಬಗ್ಗೆ ಏನಾದರೂ ಬ್ಯಾಗ್లకు ಡೀಟೇಲ್ ಆಗಿ ಚೆಕ್ ಮಾಡಿ, ವಿದ್ಯಾರ್ಥಿ ಏನು ಕೂಡ ತೊಂದರೆ ಕೊಡೋದು, ಇದರಿಂದ ಅವ್ರು ತೊಂದರೆ ಕೊಡೋದು ಬೇಡ. ಅವ್ರು ಸ್ಕೂಲಿಂದ ಬರ್ತಾರೆ, ಅವ್ರಿಗೊಂದು ಜವಾಬ್ದಾರಿ ಇರ್ತದೆ. ಆದಾಗ ನೀವೆಲ್ಲರೂ ಕೂಡ ಇನ್ನು 2-3 ದಿವಸ ಇದೆ, ನೀವೆಲ್ಲರೂ ಕೂಡ ಈ ರೀತಿ ಇದನ್ನು ಶಿಸ್ತುಬದ್ಧ, ಇಲ್ಲಿ ಅಂತಲ್ಲ ಬೆಂಗಳೂರಿನಲ್ಲಿ ಕೂಡ ಸ್ವಲ್ಪ ಶಿಸ್ತುಬದ್ಧವಾಗಿ ಸೆಕ್ಯೂರಿಟಿ. ಯಾಕೆಂದ್ರೆ ನೀವು ಬೆಂಗಳೂರಿನಲ್ಲಿ ಒಬ್ಬರು ಒಳಗೆ ಬಂದು ಕೂತ್ಕೊಂಡಿದ್ರು ಅಲ್ವಾ,
ಏನದು ಯಾರಂತ ಇನ್ನೊಬ್ಬ ಏನಾಗ್ತಿದೆ, ಏನೋ ಪರಿಸ್ಥಿತಿ ಆಗ್ತಿತ್ತು. ಸೊ ನಮ್ಮ ಇದರ ಬಗ್ಗೆ ನೀವು ಶಾಸಕರಾದವರು ಜನರಿಗೆ ಮಾದರಿ ಮತ್ತೊಂದು ಸಂದೇಶ ಕೊಡುವವರು ಆತ್ಮಾವಲೋಕನ ಮಾಡಿಕೊಂಡು ಬಹುಶಃ ಹೋಗ್ಬೇಕು. ಈಗ ಪೌರುಷ ತೋರಿಸುವಂತ ಕಾಲ ಅಲ್ಲ, ಸಮಯ ಅಲ್ಲ, ಈಗ ಪ್ರಭುತ್ವತೆ ತೋರಿಸುವಂತ ಸಮಯ ಇದು. ನಿಮ್ಮ ಪ್ರಭುತ್ವತೆಯನ್ನು ತೋರಿಸಿ ನಿಮ್ಮ ಸರಿಯಾದ ಒಂದು ಸಂದೇಶವನ್ನು ಈ ರಾಜ್ಯಕ್ಕೆ ಕೊಡುವಂಥ ಕೆಲಸ ಇವತ್ತು ಆಗಲಿ. ಅದಕ್ಕೆ ಬಹುಶಃ ಚರ್ಚೆ ನಾವು ಮತ್ತೊಮ್ಮೆ ನಾವು ತೀವ್ರವಾಗಿ ನಾವು ಅದನ್ನು ಖಂಡಿಸ್ತೇವೆ. ಕಠಿಣವಾದ ಕ್ರಮ ಆಗಲಿ ಅಂತ ನಾವು ಹೇಳಿಕೊಂಡು ನಾವೆಲ್ಲ ಸುರಕ್ಷಿತವಾದ ಇಡೀ ನಮ್ಮ ರಾಜ್ಯ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ನಾವು ಜವಾಬ್ದಾರಿ ಕೆಲಸ ಮಾಡಬೇಕು ಆ ಕೆಲಸ ನಾವೆಲ್ಲ ಮಾಡುವ. ಇಲ್ಲಿ ನಡೆದಂಥ ಎಲ್ಲ ಚರ್ಚೆ ವಿಚಾರ ಕೂಡ ಈಗಾಗಲೇ ನಾವು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಕಾನೂನು ಸಚಿವರು, ಗೃಹ ಸಚಿವರು, ಇನ್ನಿತರ ಶಾಸಕರು, ಪ್ರತಿಪಕ್ಷದ ನಾಯಕರಿದ್ದರು, ಬಹುಶಃ ಇನ್ನಿತರ ಹಿರಿಯ ಪ್ರತಿಪಕ್ಷ ಎಲ್ಲ ನಾಯಕರು, ಮಾಜಿ ಮಂತ್ರಿಗಳಲ್ಲಿ ಕೂಡ ಇವತ್ತು ಇದು ಚರ್ಚೆ ಮಾಡಿ ಅಲ್ಲಿ ಮುಗಿದಿದೆ. ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಹೇಳಿಕೊಂಡು